ವಿಟ್ಲ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರಿಂದಲೇ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಿಕ್ಷಾ ಪಾರ್ಕಿಂಗ್ ಬಗ್ಗೆ ಭಾರೀ ವಿರೋಧ ವ್ಯಕ್ತವಾದ ಘಟನೆ ನಡೆದಿದೆ. ಆಡಳಿತ ಪಕ್ಷದ ಸದಸ್ಯ ರವಿ ಪ್ರಕಾಶ್ ಅವರು ಮಾತನಾಡಿ, ರಿಕ್ಷಾ ನಿಲ್ದಾಣದ ಕಾಮಗಾರಿಯಲ್ಲಿ ಉಳಿದ ಅನುದಾನವನ್ನು ಪಟ್ಟಣ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಶೀಟ್ ಅಳವಡಿಸಬೇಕು ಮತ್ತು ಕಳೆದ ಸಭೆಯಲ್ಲಿ ರಿಕ್ಷಾ ನಿಲ್ದಾಣದಲ್ಲಿ ಶೀಟ್ ಅಳವಡಿಸುವ ಮಾತುಕತೆಯಾಗಿತ್ತು. ಆದರೆ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಿದ್ರು. ವಿರೋಧ ಪಕ್ಷದ ಸದಸ್ಯ ಅಬ್ದುಲ್ ರೆಹಮಾನ್ ನೆಲ್ಲಿಗುಡ್ಡೆ ಅವರು ಮಾತನಾಡಿ, ರಿಕ್ಷಾ ನಿಲ್ದಾಣದ ಬಗ್ಗೆ ಎಲ್ಲರಿಗೂ ತೃಪ್ತಿಯಾಗಿಲ್ಲ. ಅದು ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಂಗಡಿ ಮುಂಭಾಗದಲ್ಲಿರುವುದರಿಂದ ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ ಎಂಬ ದೂರು ಕೇಳಿಬರುತ್ತಿದೆ ಎಂದರು. ಆಗ ನಾವು ಏನ್ ಹೇಳಿದಂತಿದ್ರೆ ಅದ್ರ ಮಾತ್ರ ಮಾಡುವಂತ ಶೀಟ್ ಆಗ್ತದೆ ನಾವು ಹೇಳಿಲ್ಲ. ಈಗ ಇದನ್ನ ಹಾಕಿಯೇ ನಂಬಬೇಕು ಅವರು ಬೇಡ ಹೇಳ್ತಾ ಇದ್ದಾರೆ. ಅದು ಯಾಕೆ ಈ 5 ಲಕ್ಷ ತೋರಿಸಿದಾಗ ಇಲ್ಲದಿಲ್ಲ ಅದು ಅದಕ್ಕೆ ಒಂದು ಸರಿಯಾಗಿ ಅವರು ಇದೇ ಸಂದರ್ಭ ಆಡಳಿತ ಪಕ್ಷದ ಸದಸ್ಯ ಶ್ರೀಕೃಷ್ಣ ಅವರು ಮಾತನಾಡಿ, ರಿಕ್ಷಾ ಪಾರ್ಕಿಂಗ್ ವ್ಯವಸ್ಥೆಗೆ 5.20 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಕೇವಲ 1.50 ಲಕ್ಷ ರೂಪಾಯಿ ಖರ್ಚಾಗಿದೆ. ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರವಾಗಿದೆ ಎಂದು ಸಾರ್ವಜನಿಕರು ಆಡಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ 1.5 ಲಕ್ಷ ರೂಪಾಯಿ ಅನುದಾನ ಖರ್ಚಾಗಿರುವುದು ಹೌದು ಮತ್ತು ಉಳಿದ ಮೊತ್ತವನ್ನು ಬೇರೆ ಕಾಮಗಾರಿಗೆ ಬಳಸಲಾಗುತ್ತಿದೆ ಎಂದು ಸಾರ್ವಜನಿಕರಿಗೆ ಸ್ಪಷ್ಟನೆ ನೀಡಬೇಕಾಗಿದೆ ಎಂದರು. ಆಗ ಮಧ್ಯ ಪ್ರವೇಶಿಸಿದ ಅಧ್ಯಕ್ಷ ಅರುಣ್ ಎಂ ವಿಟ್ಲ ಮತ್ತು ಸದಸ್ಯ ವಿ ರಾಮದಾಸ್ ಶೆಣಿ ಅವರು ಮಾತನಾಡಿ, ರಿಕ್ಷಾ ನಿಲ್ದಾಣ ಆಗಬೇಕೆಂಬುದು ರಿಕ್ಷಾ ಸಂಘಟನೆಗಳ ಅಪೇಕ್ಷೆ. ಯಾರಿಗೂ ಬೇಸರವಾಗದಂತೆ ಮತ್ತು ಸುಮಾರು 1 ವರ್ಷಗಳ ಕಾಲ ಪರಸ್ಪರ ಚರ್ಚಿಸಿ ಅವರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಆ ಬಗ್ಗೆ ಎಲ್ಲರೂ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯಲ್ಲಿ ಉಳಿದ ಮೊತ್ತವನ್ನು ಕಚೇರಿ ಮುಂಭಾಗದಲ್ಲಿ ಶೀಟ್ ಅಳವಡಿಸಲು ಬಳಸಿಕೊಳ್ಳಲಾಗುವುದು. ಈ ಬಗ್ಗೆ ಹಿಂದಿನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಆಗ ನಾವು ಏನ್ ಹೇಳಿದಂತಿದ್ರೆ ಅದ್ರ ಮಾತ್ರ ಮಾಡುವಂತ ಶೀಟ್ ಆಗ್ತದೆ ನಾವು ಹೇಳಿಲ್ಲ. ಈಗ ಇದನ್ನ ಹಾಕಿಯೇ ನಂಬಬೇಕು ಅವರು ಬೇಡ ಹೇಳ್ತಾ ಇದ್ದಾರೆ. ಅದು ಯಾಕೆ ಈ 5 ಲಕ್ಷ ತೋರಿಸಿದಾಗ ಇಲ್ಲದಿಲ್ಲ ಅದು ಈ ವೇಳೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಜಯಂತ್ ನಾಯ್ಕ್, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಕೆ ಚಂದ್ರಾವತಿ ಶೆಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಕೆ ಚಂದ್ರಕಾಂತ್ ಶೆಟ್ಟಿ, ಮುಖ್ಯಾಧಿಕಾರಿ ಮಾಲಿನಿ, ಇಂಜಿನಿಯರ್ ಶ್ರೀಧರ್, ಕಂದಾಯ ನಿರೀಕ್ಷಕ ಫಕೀರ ಮೂಲ್ಯ, ಪಟ್ಟಣ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.